ವೇತನ ಹೆಚ್ಚಿಸುವಂತೆ ಹಾಗೂ ಸರ್ಕಾರಿ ನೌಕರರನ್ನಾಗಿ ಮಾಡುವಂತೆ ಸಾರಿಗೆ ಬಸ್ ನೌಕರರು ಮುಷ್ಕರ ನಡೆಸುತ್ತಿದ್ದು, ಮಹಿಳೆಯೊಬ್ಬರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಸಾರಿಗೆ ನೌಕರರ ಪ್ರತಿಭಟನೆ ವೇಳೆ ನಮ್ಮನ್ನ ಸಾರಿಗೆ ನೌಕರರನ್ನಾಗಿ ಮಾಡಿ ಅನ್ನೋದು ಮಾತ್ರ ನಮ್ಮ ಬೇಡಿಕೆಯಾಗಿತ್ತು. ಆದರೆ 6th ಪೇ ನೌಕರರನ್ನಾಗಿ ಮಾಡಿ ಅನ್ನೋದು ನಮ್ಮ ಬೇಡಿಕೆ ಆಗಿರಲಿಲ್ಲ. ಅವರೇ ಹೇಳಿ ಇದೀಗ ನಮ್ಮಿಂದ ಸಾಧ್ಯವಿಲ್ಲ ಎಂದು ಹೇಳ್ತಾ ಇರೋದು ಎಷ್ಟು ಸರಿ? ಅದಕ್ಕೆ ಸಿಎಂ ಯಡಿಯೂರಪ್ಪ ಅವರು ಕೂಡ ಸಾಥ್ ಕೊಡ್ತಾರೆ. ಮನವೊಲಿಸುವ ಕೆಲಸ ಮಾಡೋಕೆ ಹೊರತು ಈ ರೀತಿ ಮಾತನಾಡಿದ್ರೆ ಯಾರಿಗೆ ಕೋಪ ಬರೋದಿಲ್ಲ ಹೇಳಿ? ನಾವು ಮನುಷ್ಯರಲ್ವಾ? ಅವರು ಎಷ್ಟು ಹಣ ಕೊಡ್ತಾರೆ ಅದನ್ನ ತೆಗೆದುಕೊಂಡು ಸುಮ್ಮನಿರ್ಬೇಕಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.